ಇದು ದುಡಿಯದು ಬಳಗಕ್ಕೆಲ್ಲ ಬಳುವಿನಿಂದಾಯ ಮಹಾರಾಜನ ಶಾಪದಿಂದಲಾಗಿ ಯದುವಂಶಕ್ಕೆ ರಾಜತ್ವ ಇಲ್ಲ ಎನ್ನುವ ಹಾಗೆ ಕುಲವಿಹೀನರಾದಂತಹ ಯದುಗಳಿಗೆ ಮತ್ತೆ ರಾಜತ್ವವನ್ನು ತೋರಿಸಿಕೊಟ್ಟವ ಯಾರು ಅಂತ ಕೇಳಿದ್ರೆ ಈ ಬಲರಾಮ. ಪ್ರಪಂಚದಲ್ಲಿ 3 ಮಂದಿ ರಾಮಂದಿರು, ಒಬ್ಬ ಭಾರ್ಗವ ರಾಮ, ಮತ್ತೊಬ್ಬ ಕೋದಂಡ ರಾಮ, ಇನ್ನೊಬ್ಬ ಬಲರಾಮ. ವರ್ತಮಾನದಲ್ಲಿ ನಾನೇ ಶ್ರೇಷ್ಠ ಜ್ಯೇಷ್ಠ ಎನ್ನುವ ಹಾಗೆ ಮೆರೆಯುತ್ತಾ ಇದ್ದೇನೆ. ಆದ್ರೆ ಏನು ಮಾಡೋಣ ಸ್ವಾಮಿ, ವ್ಯಕ್ತಿ ಉನ್ನತವಾದಂತಹ ಸ್ಥಾನಮಾನವನ್ನು ಅಲಂಕರಿಸಿದ ಆ ಕ್ಷಣದಲ್ಲೇ ಹಿಂದಿನಿಂದಲೇ ಬೇಡದ್ದನ್ನು ಹೇಳುತ್ತಾರೆ. ನಮ್ಮ ಬಗ್ಗೆಯೂ ಹೇಳ್ತಾ ಇದ್ದಾರೆ. ಬಲಭದ್ರ ಸ್ವಾಮಿ ಸ್ವಲ್ಪ ತಗೊಳ್ತಾರೆ ಅಂತ ತಪ್ಪ ಅಂತ ಕೇಳ್ತಾನೆ. ಯಾಕೆ ಕುಡಿಯುವುದು, ಎಲ್ಲಿ ಕುಡಿಯುವುದು, ಏನು ಕುಡಿಯುವುದು, ಎಷ್ಟು ಕುಡಿಯುವುದು ಗೊತ್ತುಂಟು ಅಂತಾದ್ರೆ ಅವ ಎಷ್ಟು ಬೇಕಾದ್ರೂ ಕುಡಿಬಹುದು. ಇನ್ನು ಕೆಲವರು ಹೇಳ್ತಾರೆ ಮುದುಕಿಯ ಗಂಡ ಎನ್ನುವ ಹಾಗೆ. ಯುಗ ಬರುವಂತರ ಮೊದಲಾಗಿ ಹುಟ್ಟಿದಂತಹ ರೇವತ ಮಹಾರಾಜನ ಮಗಳು ರೇವತಿಯನ್ನು ಮದುವೆ ಆಗಿದ್ದೇನೆ ಎನ್ನುವಲ್ಲಿಗೆ ಮನಸ್ಸಿಗೆ ಸಮಾಧಾನ. ಅದು ಹೊಗಳುವುದು ತೆಗಳುವುದು ಇದ್ದದ್ದೇ ಅಷ್ಟೇ. ಅದು ಜಾಲದ ಮೇಳದಲ್ಲಿ ಓಲಗವನ್ನಿಟ್ಟ ಕ್ಷಣದಲ್ಲಿ ಇಕ್ಕೆಲದಲ್ಲಿ ಎಲ್ಲರೂ ಭೋಜರು, ಅಂಧಕರು, ವೃಷ್ಣಿಗಳು ಎಲ್ಲರೂ ಸೇರಿದ್ದಾರೆ. ಯಾರದು? ಮಗು ಸಂಬಂಧದಲ್ಲಿ ನನಗೆ ಅಳಿಯ ನೀನು. ನೀನು ಕಾರ್ಯಕಾರಣ ಇಲ್ಲದ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಗಮಿಸುವವನಲ್ಲ. ಇಲ್ಲಿಗೆ ಬರುವಾಗಲೇ ನಿನ್ನ ಮುಖವನ್ನು ನೋಡುವಾಗ ಏನೋ ಹೇಳಬೇಕು ಎನ್ನುವಂತಹ ತವಕ ಕಾತರಿಸ್ತಾ ಉಂಟು. ಏನಾಯ್ತು, ಯಾರಿಂದ, ಯಾವಾಗ, ಹೇಗೆ, ಏನು ನವಾಯ್ತು? ಕೇಳು ಭಿನ್ನ ಪದ ಸ್ತ್ರೀಯೋರ್ವಳಿಂದಲಿ ಭೂಮಿ ಪಾದನ ಜೀವ ದುಷ್ಟರವ ಕಾಮಿನಿ ಮನೆಯೊಂದು ದಿನದಿ ಗ್ರಾಮದಲ್ಲಿ ತಲೆಯೊಂದಿದೆ ಕಾಮಿಸುತ್ತಲಿ ಜ್ಞಾನ ತಿಳಿಯದ ಪ್ರೇಮದಿ ಮಾಂಗಲ್ಯ ಸೂತ್ರವ ಕಾಮ ಪಾದನ ಕೇಳು ಭಿನ್ನ ಪದ ಸ್ತ್ರೀಯೋರ್ವಳಿಂದಲಿ ಭೂಮಿ ಪಾದನ ಜಾತ ದುಷ್ಟರವ ಯಾವ ನಾರಿ, ಎಲ್ಲಿಯ ನಾರಿ, ಯಾರು, ಏನು ಹೇಳ್ತೇನೆ ಕೇಳಿ. ಹಾಗೆ ಅವಳು ಯಾರು ಕಟ್ಟಿದ್ದು ತಿಳಿಯಬೇಕೆಂಬ ಕುತೂಹಲದಿಂದ ಏನು ಮಾಡೋಣ ಆಲೋಚನೆ ಮಾಡಿದಂತ ಆಕೆ ಗಂಗುಲವನ್ನು ಸಾಯಿದ್ದಾರಂತೆ. ಗಂಗುಲ? ಹೌದು. ಏನಂತ? ಯಾರು ಅಂತ ಗೊತ್ತಿಲ್ಲ, ಗೊತ್ತಾಗಬೇಕು. ಗೊತ್ತಾಗಬೇಕು ಅಂತಿದ್ರೆ ಊರಿನಲ್ಲಿರುವಂತ ಪ್ರಪಂಚದಲ್ಲಿರುವಂತ ಅರಸು ಮಕ್ಕಳು ಯಾರೇ ಆಗಿರಲಿ ಎಲ್ಲರೂ ಬರಬೇಕು. ತಕ್ಕದ್ದು ಮಾತ್ರವಲ್ಲ, ಕುದಿಯುತ್ತಿರುವಂತಹ ಎಣ್ಣೆಗೆ ಕೈ ಹಾಕಿದಾಗ ಯಾರಿಗೆ ಬಿಸಿ ತಾಗ್ತಾರೋ ಅಂತವರು ಅವಳಿಗೆ ಮಂಗಲಸೂತ್ರವನ್ನು ಹಾಕಿದವರು. ಈಗ ಹೆಣ್ಮಕ್ಕಳು ಎಣ್ಣೆಯ ವಿಚಾರಕ್ಕೆ ಬಂದ್ರ? ಹೌದಪ್ಪ, ಅವರು ನೀವು ಒಬ್ಬರೇ ಇದ್ದದ್ದು, ನೀವು ಹೆಣ್ಮಕ್ಕಳು ಬಂದಿದ್ದಾರೆ. ಯಾರಾದ್ರೂ ಈ ವಿಷಯ ತಿಳಿದು ಬಾರದೆ ಕೂತ್ರೆ ಅಂತವರ ತಲೆಯನ್ನೇ ಕಡಿಯುವುದು ಇದು ಅಪಮಾನದ ಸಂಗತಿ. ನಮ್ಮಂತವರಿಗೆ ಗೊತ್ತಾದ ನಂತರ ನಾವು ಸುಮ್ಮನೆ ಇರ್ಬೋದು. ನಾವು ಸುಮ್ಮನೆ ಇರುವುದಲ್ಲ, ಬಹುಶಃ ಈಗ ಹೀಗೋ ಏನೋ ಈ ದ್ವಾರವಾತಿಯಲ್ಲಿ ಬಲಭದ್ರ ಸ್ವಾಮಿ ಓರ್ವ ಇದ್ದಾನೆ ಎನ್ನುವಂತಹ ವರ್ತಮಾನ ಅವಳಿಗೆ ಗೊತ್ತಿಲ್ಲ. ಅಲ್ಲ, ನಮಗೆ ಅಗತ್ಯ ಉಂಟು ಎನ್ನುವ ಕಾರಣಕ್ಕೆ ನಾವು ಹೊರಡುವುದಲ್ಲ. ಆದ್ರೆ ಗಂಡಸ್ಥಳವನ್ನು ಪ್ರಶ್ನೆ ಮಾಡ್ತಾಳೆ ಅಂತಾದ್ರೆ ಇದು ಮೀಸೆ ಕಟ್ಟಿದ್ದ, ಇದು ಮೀಸೆ ಕಟ್ಟಿದ್ದ, ಮತ್ತೆ ಹುಟ್ಟಿದ್ದು ಅದು ನಿಮಗೆ ಹೇಳಿಕೆ ಇಲ್ಲ. ನಿಮಗೆ ಹೇಳಿಕೆ ಇಲ್ಲ. ನನಗೆ ಅದು ನನಗೆ ಬೇರೆ ಯಾವ್ದಾದ್ರೂ ಸಹಿಸಿಕೊಳ್ತೇನೆ ತಂದದ್ದನ್ನ. ನನ್ನ ಮರ್ಯಾದೆಗೆ ಬೇಕು, ಎಲ್ಲಾದ್ರೂ ಕುಂದು ಕೊರತೆ ಆಯ್ತು ಅಂತ ಆದ್ರೆ ನಾ ಸಹಿಸಿಕೊಳ್ಳುವ. ಅದೊಂದು ಆಯ್ತಲ್ಲ. ಎರಡನೇದಾಗಿ ಗಂಡು ಮಕ್ಕಳು ಬಾರದೇ ಇದ್ರೆ ಅವರ ತಲೆ ಕಡಿತೇನೆ ಅಂತ. ಅದು ಹೌದು. ಯಾರು ಗಂಡು ಮಕ್ಕಳು ದೊಡ್ಡಿಯಲ್ಲಿರುವ ಕುರಿಗಳು ನಿನ್ನ ಮುಡಿಯು
ಪ್ರಪಂಚದಲ್ಲಿರುವ ಗಂಡಸರೆಲ್ಲ ಅಲ್ಲಿಗೆ ಬಂದು ಎಣ್ಣೆಯ ಕೊಪ್ಪರಿಗೆ ಕೈ ಹಾಕಬೇಕಂತ. ಕೈ ಹಾಕ್ಬೇಕಂತ. ಒಂದು ವೇಳೆ ಕೈ ಹಾಕದೇ ಇದ್ರೆ ತಲೆಯನ್ನೇ ಕಡಿತಾಳೆ. ತಲೆ ಕಡಿತಾಳೆ. ಹೌದು. ಏನು ನಮ್ಮ ಕುತ್ತಿಗೆ ನಮಗೆ ಭಾರಾಗಿದೆ ಎನ್ನುವ ಹಾಗೆ ಹೋಗಿ ಕತ್ತರಿಸು ಅಂತ ಒಡ್ಡಿದ್ದೇವ ನಾವು ಕುರಿಯನ್ನು. ನೀವು ನನ್ನಲ್ಲಿ ಮಾತಾಡುದಲ್ಲ, ಮತ್ತೆ ಅವನಲ್ಲಿ ಮಾತಾಡ. ಎಲ್ಲಿದ್ದಾಳೆ? ಶಿವಪ್ರಭೆಯಾಗ ಉಸುರಿದಳು ಸಕಲ ಭೂಮಿ ಪರಿಮಳಿಸಿರ ಸಭೆಯೊಳಂದು ಶಿವಪ್ರಭೆಯೋ ಬಂದಿರುವಂತಹ ಅರಸು ಮಕ್ಕಳು ಎಲ್ಲೆಲ್ಲ ನಿಮಗಾದಂತ ಆಸನವನ್ನು ಇರಿಸಿದ್ದೇವೆ, ಅದರಲ್ಲಿ ಮಂಡಿಸಬೇಕು. ಮತ್ತೆ ಬರುವವರಿದ್ರು ಬರಬಹುದು, ನೋಡೋಣ. ಮಾನ ಮರ್ಯಾದೆಗಳ ಮರೆಯುತ್ತ ಮಾನಿನಿಯರು ಎಸಗಿಪ್ಪ ಕಟ್ಟಳೆಗೆ ಬಂದಿರಿ. ಈಗ ವಸನ ಒಗೆಯಲು ಪಾಂಡ್ಯ ದೇಶಕ್ಕೆ ವಸುದೆ ಪಾಲನ ಬರಲು ಬೇಡ್ದಿರೆ ಶಶಿಮುಖಿಯರಿಗೆ ಅಂಜಿ ಬರುವಿರೆ ಪಿಸುಡರೆ. ಪ್ರಾರಂಭಿಸುವುದು ಬರೆಯುವುದಕ್ಕೆ ಅಂತ ಗೊತ್ತಾಗುವುದಿಲ್ಲ. ಭೀಮಸೇನ. ಹೌದು. ಭೀಮ, ನಿನಗೆ ಮರ್ಯಾದೆ ಉಂಟಾ? ನಾಚಿ ಕೆಟ್ಟವ, ಕಡವರ ಕೆಟ್ಟವ, ಮಾನ ಕೆಟ್ಟವ, ಮರ್ಯಾದೆ ಕೆಟ್ಟವ. ನಿನ್ನ ದೊಡ್ಡಪ್ಪ ಹೇಗೂ ಕುರುಡ, ನಿನ್ನ ಕಣ್ಣು ಕುರುಡಾಗಿ ಹೋಯ್ತಲ್ಲ. ಇಲ್ಲ ಮುಖ್ಯವಾಯ್ತು ಅಣ್ಣ. ಅಣ್ಣನ ವಿಷಯ ಮಾತಾಡಿದ್ರೆ ಜಾಗ್ರತೆ. ನಿಮ್ಮ ಶಿಷ್ಯ ಎಲ್ಲಿಗದು ಶಿಷ್ಯ? ಹೊಡಿಲಿಕ್ಕಿಲ್ಲ. ನಿಮಗೆ 4 ಸಲ ಗದೆಯನ್ನು ತಿರುಗಿಸುವುದಕ್ಕೆ ಕಲಿಸಿದ ನನ್ನ ಮರ್ಯಾದೆ ತೆಗೆಯಲಿಕ್ಕೆ ಬಂದದ್ದ ಇಲ್ಲಿ. ಅವರಲ್ಲಿ ಸಾಕು ಮಾತಾಡಿ. ಓ ದೇವಾ, ಇದಕ್ಕೆ ಬೈಯುವುದಲ್ಲ, ಇದಕ್ಕೆ ಎಡದ ಕಾಲಿನಲ್ಲಿ ಮೆಚ್ಚಬೇಕು. ವಿನಾಶ್ವಮೇಧದ ಕುದುರೆಯನ್ನು ಕಟ್ಟಿದವ ಅನುಸಾಲ್ವ ಅಲ್ವಾ? ನಿನಗೆ ಸೀಮೆ ಎಣ್ಣೆಯಲ್ಲಿ ಅನ್ನ ಕಲಸಿ ತಿನ್ನುವುದಕ್ಕಾಗುದಿಲ್ಲ. ಇಲ್ಲದಿದ್ರೆ ಈ ಹೆಣ್ಣು ಹೆಣ್ಮಕ್ಕಳ ಪರಾಕ್ರಮಕ್ಕೆ ಅಂಜಿ ಇಲ್ಲಿಗೆ ಬಂದು ಅದು ಕೂಡ ಸರಿಯಾಗಿ ಅವನ ಮುಖ ನೋಡ ಹೇಗಾಗಿದೆ. ಎಂತದದು? ಅದು ಹತ್ಯ. ಹತ್ಯ. ಮಾನಗೆಟ್ಟವ. ನಿಮ್ಮಂತಹ ನಿರ್ವೀರ್ಯರಿಂದಲಾಗಿ ಪ್ರಪಂಚದಲ್ಲಿರುವಂತಹ ವೀರ್ಯವಂತವರಿಗೆಲ್ಲ ಅಪಮಾನವಾಯ್ತು. ಆಯ್ತು. ಇನ್ನು ಸಭೆಯಲ್ಲಿದ್ದವರು ಯಾರಿಗೆ ಅಂತ ಬೈಯುವುದು? ಒಂದು ಸತ್ಯನಾರಾಯಣ ಪೂಜೆ ಆಗುತ್ತಿದ್ರೆ, ಒಂದು ಗಣೋಮಹ ಆಗುತ್ತಿದ್ರೆ ಇಷ್ಟು ಮಂದಿ ಬಂದು ಸೇರ್ತಿದ್ರ? ಯಾರು ಬರುವುದಿಲ್ಲ. ಒಬ್ಬಳು ಹುಡುಗಿ ಹೇಗೆ ಹೇಳಿದ್ದಾಳೆ ಎನ್ನುವ ಕಾರಣಕ್ಕೆ ಬಟ್ಟೆ ಒಗಿಲಿಕ್ಕೆ ಬಂದದ್ದ. ಏನು ಅವಳು ಮಡಿವಾಳ? ಅವಳು ಮಡಿವಾಳನ ಮಗಳ. ಮತ್ತೆ ಅವಳು ಹೇಳ್ತಾಳಂತೆ ಇವರು ಬಂದ್ರಂತೆ ಏನು ಕೊಪ್ಪರಿಗೆಗೆ ಕೈ ಹಾಕುದಂತೆ. ಕೈ ಹಾಕ್ಬೇಕಂತೆ. ಏನು ಕೊಪ್ಪರಿಗೆಗೆ ಕೈ ಹಾಕ್ಲಿಕ್ಕೆ? ಬಿಸಿ ಆದ್ರೆ ನಮ್ಮ ಕೈ ಸುಟ್ಟು ಹೋದ್ರೆ ಕೇಳುವುದಕ್ಕೆ ಯಾರು? ಇವಳು ಅಪ್ಪ ಬರ್ತಾನ? ಏನ್ ಮಾಡಿ? ನನ್ನದಲ್ಲ, ಅವಳಲ್ಲಿ ಕೇಳಿ. ಅವಳಲ್ಲಿ ಕರೆಸುವ ವ್ಯಕ್ತಿಯೊಬ್ಬರ ಸಂಸ್ಕಾರ ಏನು ಎನ್ನುವುದು ಮುಖಭಾವವನ್ನು ಗಮನಿಸಿದಲಾಗಲೇ ಅರ್ಥವಾಗುತ್ತದಂತೆ. ನಿನ್ನಲ್ಲಿ ಮೇಧಸ್ಸು ಹೆಚ್ಚುಂಟು, ತುಂಬಿಕೊಂಡಿದೆ, ತುಂಬಿ ತುಳುಕಾಡ್ತಾ ಉಂಟು. ಪ್ರಪಂಚದಲ್ಲಿ ಹೇಗೆ ಪುರುಷ ಪ್ರಧಾನವಾದಂತಹ ಪ್ರಪಂಚ, ಆ ಪ್ರಪಂಚವನ್ನು ಧಿಕ್ಕರಿಸಿ ಸ್ತ್ರೀಯರಿಗೂ ಪ್ರಾಧಾನ್ಯತೆ ಇದೆ ಎನ್ನುವುದನ್ನು ತೋರಿಸಿಕೊಡುವುದಕ್ಕೆ ನೀವು ಹೊರಟಿದ್ದಿ ಅಂತಾದ್ರೆ ಅದರಲ್ಲಿ ನಮಗೆ ಸಂತೋಷ ಉಂಟು. ಆದರೆ ನಮ್ಮಂತಹ ಗಂಡು ಮಕ್ಕಳನ್ನು ಏನು ನಿನ್ನ ಮನೆಯ ಊಳಿಗದ ಆರುಗಳು ಅಂತ ಭಾವಿಸಿದ್ಯಾ? ಏನು ನಾವು ನಿಮ್ಮ ಮನೆ ಬಾಗಿಲು ಕಾಯುವವರು ಅಂತ ಅಲ್ಲದು ಬೇಕಾದ್ರೆ ವ್ಯವಸ್ಥೆ ಮಾಡೋಣ.
ಯಾರಿಗೆ? ನಿನಗೆ ವ್ಯವಸ್ಥೆ ನನಗೆ. ಯಾರು ಬಂದವ ಯಾರು ಗೊತ್ತಿದ್ದಾರೆ ನಿನಗೆ? ಯಾರು? ದ್ವಾರಾವತಿ ಅಧಿಕಾರಿ. ಹೌದು. ಬಲರಾಮ, ಬಲರಾಮ, ಏನು ಮಾಡೋಣ ಹೇಳು. ಏನು? ನಾ ಬೆಳಿಗ್ಗೆ ಬಂದದ್ರಿಂದ ನೀ ಬದುಕಿದೆ. ಎಲ್ಲಿಯಾದ್ರೂ ನಾ ಮತ್ತೆ ಮೇಲೆ ಬರ್ತಿದ್ರೆ ಪ್ರಕರಣ ಇನ್ನು ಬೇಡ, ಇನ್ನು ಬೇಡ. ಎಂತದು? ಪ್ರಕರಣ ಇನ್ನು ಹೋಗೋದು ಬೇಡ ಅಂತ. ಕಂಡಿರೇ ಮಂತ್ರಿಣಿ ಮುಖ್ಯ ಈ ಬಂಡರಾಡುವ ಮಾತನ್ನು ಕಂಡರೆ ಉತ್ತರಿಸಿ ಉತ್ತರಿಸಿ. ಮೊದಲಾಗಿ ನೀನು ಬಂದದ್ದು ಸಭೆಗ ಸಂತೆಗ? ನಾನು ಸಭೆಗೆ ಅಂತ ತಿಳ್ಕೊಂಡಿದ್ದೇನೆ. ನಿಮ್ಮ ಸಭೆ ಸಂತೆ ಅಂತ ನನಗೀಗ ಗೊತ್ತಾಗಲ್ಲ. ಅಲ್ಲ, ಮತ್ತೆ ಅದು ಸಭೆ. ಹಾ. ನೀನು ಸಂತೆ ಅಂತ ಭಾವಿಸಿಕೊಂಡು ಬಂದವರಾಗೆ ಮಾತಾಡ್ತಾ ಇದ್ದೀಯ. ಯಾಕೆ? ಎಂತದ್ದು ಬೆಳಿಗ್ಗೆ ಬರ್ತಿದ್ರೆ? ಬೆಳಿಗ್ಗೆ ಬರ್ತಿದ್ರೆ ಬೆಳಿಗ್ಗೆ ಬಂದದ್ರಿಂದ ಒಳ್ಳೇದಾಯ್ತು. ಹೌದು. ಮಧ್ಯಾಹ್ನ ಆಗ್ತಿದ್ರೆ? ಮಧ್ಯಾಹ್ನ ಆಗ್ತಿದ್ರೆ ವಾರಣಿ ನಾಮಕವಾದಂತಹ ಮದ್ಯವನ್ನು ಸ್ವೀಕರಿಸುತ್ತಿದ್ದೆ. ಆಗ ನಿನ್ನ ಜುತ್ತಲ್ಲಿ ಹಿಡಿದು ಬೆನ್ನಿಗೆ ಅರ್ಧ ಮಾಡಿ ನಾಲ್ಕು ಬಾರಿಸ್ತಿದ್ದೆ. ಮತ್ತೆ ಹಿಡಿಲಿಕ್ಕೆ ನೀನು ಅಲ್ಲಿಂದ ಇಲ್ಲಿಗೆ ಬರ್ಬೇಕಲ್ಲ. ಮತ್ತೆ ಮಧ್ಯಾಹ್ನ ನೀನು ತಕೊಂಡ್ರ ಮೇಲೆ ಅಲ್ಲಿಂದ ಇಲ್ಲಿಗೆ ಬರ್ಲಿಕ್ಕೆ ಆಗ್ತದೆ ನಿನಗೆ? ನನಗೆ ಆಗ್ತದ ಇಲ್ವೋ ಎನ್ನುವುದು ಬಂದ ಮೇಲೆ ನಿಶ್ಚಯ ಅಲ್ವೋ? ಏನು ಮುಖಗಂಟಾಗಿ ಸಂಸ್ಕಾರದ ನಾನು ತಗೊಂಡು ಎಂತೆಂತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಗೊತ್ತುಂಟ ನಿಮಗೆ? ಒಂದು ಸರಿಯಾಗಿ ಮತ್ತೆ ಸರಿಯಾಗಿಲ್ಲ ಅಂತ ಕಾಣ್ತದೆ. ಯಾವುದು ಸರಿಯಾಗಲಿಲ್ಲ. ಯಾವುದು ಸರಿಯಾಗಿದೆ? ಸ್ವಲ್ಪವೂ ಲೋಪದೋಷ ಆಗ್ಲಿಲ್ಲ ನನಗೆ. ಸಂಸ್ಕಾರದ ಬಗ್ಗೆ ಮಾತಾಡ್ತೀಯಲ್ಲ ನೀನು. ಮುಖ ಕಂಡಾಗ ವ್ಯಕ್ತಿಯ ಸಂಸ್ಕಾರ ತಿಳಿತದೆ ಅಂತ. ಹಾ. ನಿನ್ನ ವರ್ತನೆಯಿಂದ ನಿನ್ನ ಸಂಸ್ಕಾರ ಏನಿದೆ ಸಭೆಯಲ್ಲಿ ನನಗೆ ಸಂಸ್ಕಾರವನ್ನು ಕಲಿಸುವುದಕ್ಕೆ ನೀನು ಬರಲು ಬೇಡ. ನಿನ್ನಂತವರಿಗೆ ಹಾ. ಮಾತಲ್ಲ, ಮತ್ತೆ? ಕಟ್ಟಿನ ಮೂಲಕ ಏನ್ ನೋಡ್ತಾ ಇದ್ದೀರಿ? ಯಾರು? ಅಧಿಕ ಪ್ರಸಂಗತನ ನಿಮ್ಮ ಒಡೆತಿಯದ್ದು ಅಲ್ಲ ಅಲ್ಲ. ಯಾರು ಹೇಳಿದ? ಅಲ್ಲನ ಸುದ್ದಿ ಮಾತಾಡಿದ್ರು. ನೀವು ಸುಮ್ಮನೆ ನಾನು ಮಾತಾಡ್ತೇನೆ. ಆಹ್ವಾನ ಇಲ್ಲದೆ ಬಂದವರು ನೀವಿರುವರು. ಏನು ಕುಳ್ಳಿ? ಅದು ಹೇಗೆ ಆಗತ್ತೆ? ಎಂತದು ಗೊತ್ತಿಲ್ಲ. ಆಹ್ವಾನ ಇಲ್ಲದೆ ಬಂದವರು ನೀವು ಅಧಿಕ ಪ್ರಸಂಗವನ್ನ ತೋರುತ್ತಾ ಇದ್ದೀರಿ. ಮಹಾರಾಣಿ ಹೇಳಿದ್ರಂತ ನೀವು ಯುದ್ಧಕ್ಕೆ ಮುಂದಾಗಿದ್ದೀರ. ಒಬ್ಬೊಬ್ಬರ ತಲೆಯನ್ನು ಕಡಿಯುತ್ತಾರೆ. ಏನು ಕೇಳೋದಕ್ಕೆ ಯಾರಿಲ್ಲ ಅಂತೇಳಿ ಮಾತಾಡ್ತಾ ಇದ್ದೀರಿ? ಬಂದ ಕೂಡ ದೊಡ್ಡ ದೊಡ್ಡದು ಮಾತಾಡ್ತಿದ್ದೀರಿ. ಮಾಡುವ ಕೆಲಸವನ್ನು ಬಿಟ್ಟು ಅರಿವೆ ಸೊಪ್ಪಿನ ದಂಟಿನಾಗೆ ಇಟ್ಟು ಸಪುರಕ್ಕೆ ನನ್ನಲ್ಲಿ ಮಾತಾಡ. ರಾತ್ರಿ ಚಿಕ್ಕದಾದ್ರೆ ಕೀರ್ತಿ ದೊಡ್ಡದು. ಹೌದಾ? ಮಾತಾಡ್ರಿ ಗೊತ್ತುಂಟಲ್ಲ? ಹೌದಾ? ನಿನ್ನದು ಕೀರ್ತಿ ನೋಡ್ಬೇಕು ಅಂತ ಹೋಗುವಂತದ್ದು. ಹೌದು. ಏನು ಮಾತಾಡ್ಲಿಕ್ಕೆ ಪಾಪ ನನ್ನ ಅಳಿಯ ಅದು ಮಗು ಅದು. ಅಳಿಯಾದ್ರೇನು ಮತ್ತೊಬ್ಬನಾದ್ರೇನು ಮಾಡುವ ಕೆಲಸವನ್ನು ಬಿಟ್ಟು ಬಡಿ, 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 ಬಡಿ.
ನಿನಗೆ ಹೇಳಿಕೆ ಬಂದಿದೆಯಾ? ಹೇಳಿಕೆ ಬರಲಿಲ್ಲ. ಮತ್ತೆ ಯಾಕೆ ಬಂದದ್ದು? ಹೇಳಿಕೆ ಬರಲಿಲ್ಲ ಎನ್ನುವ ಕಾರಣಕ್ಕೆ, ಇಲ್ಲಿ ಪ್ರಕರಣ ಸರಿ ಇಲ್ಲ ಎನ್ನುವ ಕಾರಣಕ್ಕೆ ಪ್ರಕರಣ ಸರಿ ಮಾಡ್ಲಿಕ್ಕೆ ನೀನ್ ಯಾರು ಅಂತ? ನಾನು ಪ್ರಪಂಚವನ್ನು ಕೇಳಬಲ್ಲಂತಹ ಸಾಮರ್ಥ್ಯವುಳ್ಳವ. ಹೇಗೆ ಹೇಗೆ ಅದು? ಒಂದು ಸಂದರ್ಭದಲ್ಲಿ ಯದುಗಳಿಗೆ ರಾಜತ್ವ ಇರಲಿಲ್ಲ. ನಿಂದ ಯದುಗಳ ವಂಶದ ಬಗ್ಗೆ ಮಾತಾಡುವುದಲ್ಲ ನಾನು. ಮತ್ತೆ? ಪ್ರಪಂಚದಲ್ಲಿ ವಿಚಾರಿಸಲಿಕ್ಕೆ ನಿನಗೆ ಎಲ್ಲಿ ಹಕ್ಕು ಅಂತ? ಪ್ರಪಂಚದಲ್ಲಿ ಆರ್ಯಾವರ್ತದಲ್ಲಿರುವಂತಹ ಮಂಡಲಾಧಿಪತಿ ಇಲ್ಲಿ ಬರಬೇಕು ಅಂತ ಓಲೆ ಕೊಟ್ಟವಳು ಯಾರು? ನಾನೇ. ನೀನ್ ಯಾರು? ಯಾರು ಅಂತ ಹೇಳಿ? ನೀನ್ ಯಾರು ಕೇಳಲಿಕ್ಕೆ? ನಾನು ಯಾರು ಅಂತ ಕೇಳಲಿಕ್ಕೆ? ಏಕಚಕ್ರದ ಅಡಿಯಲ್ಲಿ ಪ್ರಪಂಚವನ್ನು ನಿಲ್ಲಿಸಿದ್ಯಾ ನೀನು? ಸರಿ. ಚಕ್ರವರ್ತಿಯ ನೀನು. ನೋಡು, ಮತ್ತೆ ನೀನು ಬಂದವ ಇಲ್ಲಿ ಬಂದು ಗಲಾಟೆ ಮಾಡ್ಲಿಕ್ಕೆ. ಹೌದು, ನಾನು ಅಧಿಕಾರ ಕೊಟ್ಟವರು ಯಾರು? ಈಗ ನಿನ್ನಗೆ ಆರ್ಯಾವರ್ತದಲ್ಲಿರುವ ಮಂಡಲಾಧಿಪರನ್ನು ಕರೆಯುವುದಕ್ಕೆ ಯಾರು? ನಿನ್ನನ್ನು ಯಾರು ಕರೆದದ್ದು? ನಿನಗೆ ಲೇಖನ ಬಂದಿದೆಯಾ? ನನಗೆ ಲೇಖನ ಮತ್ತೆ ಯಾಕೆ ನಿನಗೆ? ನಿನಗೆ ಲೇಖನ ಬರಲಿಲ್ಲ ಅಂತ ಇಲ್ಲ. ನೋಡು, ನಾವು ಕಾರ್ಯಕ್ರಮ ಲೇಖನ ಕೊಟ್ಟವರೆಲ್ಲ ಯೋಚನೆ ಮಾಡಿಯೇ ಬಂದಿದ್ದಾರೆ. ಹಾ. ನಿನಗೆ ಆಹ್ವಾನ ಇಲ್ಲ ಅಂತ ಆದ್ಮೇಲೆ ಹಾ. ನಿನ್ನನ್ನು ಬರ್ಲಿಕ್ಕೆ ಹೇಳಿದ್ಯಾನ? ಯಾರು? ಯಾರು? ನನಗೆ ಯಾರು ಬರ್ಲಿಕ್ಕೆ ಹೇಳಬೇಕು ಅಂತ ಇಲ್ಲ. ಕರೆಯದೆ ಹೋಗುವ ಜಾತಿಯವ ನೀನು. ಓಹೋ. ಇವತ್ತು ಬಾಳ ಮಾತಾಡ್ತೀಯ. ಹಾ. ಬೆನ್ನಿಗೆ ನಾಲ್ಕು ಬಿಟ್ರೆ ಹೇಗೆ ಗೊತ್ತಾಗ್ತದೆ ಅಂತ ನಿನಗೆ? ಯಾರು ಬಿಡುವವಳು? ನಾನೇ ಬಿಡುವುದು. ನಿನಗೆ ನಿನ್ನ ಜುಟ್ಟಲ್ಲಿ ಹಿಡಿದು ನೆಲಕ್ಕೆ ಅಪ್ಪಳಿಸಿದ್ರೆ ಜುಟ್ಟು ಹಿಡಿಲಿಕ್ಕೆ. ಎಂತದು ಜುಟ್ಟು ಹಿಡಿಲಿಕ್ಕೆ? ನಿನ್ನ ಜುಟ್ಟು ಏನು ಇದು? ಬಿನುಗನೆ ಬಲುಹುಗಳನ್ನು ತೋರಣೆ ಬೇಡ್ದಾಗ ಎಲ್ಲುಂಟ ನಿನ್ನ ಕೈಯಲ್ಲಿ ಆಯುಧ ಈಗ? ಬಾಯಿಗೆ ಬಂದಾಗೆ ಮಾತಾಡಿದೆಯಲ್ಲ. ಏನು? ಯಾವುದನ್ನು ಯಾರು ಕೈಯಲ್ಲಿ ಹಿಡ್ಕೊಳ್ಬೇಕು ಅವರು ಹಿಡ್ಕೊಂಡ್ರೆ ಚಂದ. ಯಾರ್ಯಾರದ್ದನ್ನು ಯಾರ್ಯಾರು ಕೈಯಲ್ಲಿ ಹಿಡ್ಕೊಳ್ಬಾರ್ದು. ಹಿಡ್ಕೊಳ್ಳುವ ಸಾಮರ್ಥ್ಯ ಅವರಿಗೆ ಉಂಟ. ಆದ್ರೆ ನಿನಗೆ ಒಪ್ಪುದಿಲ್ಲ ಹೆಣ್ಣೆ. ಒಪ್ಪುವುದಲ್ಲ, ಹಾ? ನನಗೆ ಬೇಕು ಅಂತ ಹಿಡ್ದದ್ದಲ್ಲ, ಮತ್ತೆ? ನಿನಗೆ ಬೇಡ ಅಂತ. ಇದು ನನಗೆ ನಿನಗೆ ಬೇಕು ಅಂತಲ್ಲ, ನನಗೆ ಉಂಟಲ್ಲ. ಬಹಳ ಹಿಂದೆ ಕೇಳಿದ ನೆನಪಾಗ್ತದೆ ನಿನಗಲ್ವಾ? ಹೌದೌದೌದು, ಹಾ. ನಮ್ಮ ಅಜ್ಜ ಹೇಳ್ತಾ ಇದ್ರು. ಓಹೋ. ಹಾ. ಹಾ. ಈ ಪ್ರಕರಣ ಇಲ್ಲಿಗೆ ಮುಗಿತದಂತ ಭಾವಿಸಬೇಡ. ಎಲ್ಲ ಬಾರಿಸ್ತೇನೆ. ನೀನು ಮಾತಾಡಿದ್ರೆ ನೀನು ಹಲ್ಲೆ ತೆಗಿತೇನೆ. ಗೊತ್ತಾಗಿರುದಿದ್ರೆ ತೆಗಿ. ಅಡಗಿ. ಹೌದಾ? ಅಲ್ಲಿ ಇಷ್ಟೇ ಹೆಚ್ಚಾಗುತ್ತಾ ಹೋಗ್ತದೆ. ಒಮ್ಮೆ ಹೋಗಿ ಸ್ವಾಮಿ, ನನಗೂ ಹೋಗಿ ಬೇರೆ ಕೆಲಸ ಉಂಟು. ಅಲ್ವಾ? ನನಗೆ ಇಷ್ಟು ಮಾತಾಡ್ಲಿಕ್ಕಾದ್ರೂ ಇಷ್ಟು, ನಿನಗೆ ಮಾತಾಡ್ಲಿಕ್ಕೆ ಇಲ್ಲ. ಮರ್ಯಾದೆ ಬಿಟ್ಟು ಯಾಕೆ ಬರ್ತಿಲ್ಲ? ಕೇಳುಗ
ಇಂತಹ ಎಣ್ಣೆಗೆ ಕೈ ಹಾಕಿದ್ದಾರೆ, ಸತ್ಯ ಏನೆಂಬುದನ್ನು ತಿಳಿಸಿಕೊಟ್ಟಿದ್ದಾರೆ. ಆದ್ರೆ ನಾನು ಭೀಮಸೇನ ಏನೆಂಬುದನ್ನು ತೋರಿಸಿಕೊಡ್ಬೇಕು ಅಂತಾದ್ರೆ ಈ ಎಣ್ಣೆ ಕೈ ಹಾಕಲೇಬೇಕು. ನಮ್ಮ ಧರ್ಮ ಏನು, ನಮ್ಮ ನೀತಿ ಏನು ಎಂಬುದನ್ನು ತೋರಿಸಿಕೊಡ್ತೇನೆ ಅಂತೆ. ನಾವೇನು ಮಾಡಿಲ್ಲ, ನಾವು ಸತ್ಯದಲ್ಲಿ ನಡೆದವರು, ಧರ್ಮದಲ್ಲಿ ನಡೆದವರು. ವಿಷಯ ಮತ್ತೆ ಹೇಳ್ತೇನೆ. ಇನ್ನೊಂದು ಮಾಯಾಗ್ರಹ ಉಂಟು, ಒಳ ಹೋಗು. ಈಗ ಮಾರ್ಗ ನಾನು ತೋರಿಸ್ತೇನೆ, ಅದರಲ್ಲಿ ನೀನು ಹೊರಗೆ ಬಾ. ಅವಳ ಗತಿ ನಾನು ಶಿವಪ್ರಭಾದೇವಿ, ಏನು ಯಾರು ಹೇಳಿದ್ರು ನೀನು ಒಪ್ಪದಂತಹ ಸ್ಥಿತಿಯಲ್ಲಿ, ಆದ್ರೂ ಸತ್ಯ ಹೇಳ್ತೇನೆ. ಏನು ತೈಲಭಾಂಡಕ್ಕೆ ಕೈ ಇಕ್ಕಿದಾಗ ಸುಟ್ಟದ್ದು ಭೀಮನಿಗಾದರೂ ಮಾಂಗಲ್ಯ ಸೂತ್ರವನ್ನು ಕಟ್ಟಿದ್ದು ಪಾರ್ಥ. ಪಾರ್ಥ ನೀನು ಒಪ್ಪಿದೆ ಅಂತಾದ್ರೆ ಈ ಮಾಯಾಗೃಹದಿಂದ ನಿನಗೆ ವಿಮುಕ್ತಿ. ಅದಿಲ್ಲದಿದ್ರೆ ಅಲ್ಲೇ ಬಚ್ಚಳಾಗಿ ಉಳಿಯಬೇಕಾಗ್ತದೆ. ಸತ್ಯವಾಯಿತು. ಇದು ಸತ್ಯವೆಂಬುದಕ್ಕೆ ಅದು ನಿನಗೆ ಕಾಣುವಂತೆ ದ್ರೌಪದಿ ದೇವಿ, ಸುಭದ್ರಾ ದೇವಿಯನ್ನು ಪಾರ್ಥನೇ ಸಮುಚಿತನಾದ ಪತಿ ನಿನಗೆ ಅಂತ ಸಾಕ್ಷ್ಯ ಹೇಳ್ತಾ ಇದ್ದಾರೆ, ಕೇಳಿಸಿಕೊ. ಪಾರ್ಥನನ್ನು ಮನವರಿತು ವರಿಸಲ ಮೃತ್ಯು ಹರ ಪರಮೇಷ್ಠಿಯರು ಬಂದೆಂದರು ಉಸುರಿದರೆ ಅರಿಪೆರೆನುತ ನೀನು ಮಾಡಿದ್ದೆಲ್ಲ ನಡೀತದೆ ಅಂತ ಭಾವಿಸಿಕೊಂಡಿರಬಹುದು. ಅದೇ ಅಹಂಕಾರ ನಿನಗೆ ಅರ್ಜುನನೇ ನನಗೆ ಗರಿಬಡಿ ಕಟ್ಟಿದ್ದು ಸತ್ಯ ಅಂತ ಆದ್ರೆ ಯಾರೇ ಬಂದು ಹೇಳಿದ್ರು ನಾನು ಒಪ್ಪುವುದಿಲ್ಲ. ಯಾರು ಹೇಳಿದ್ರು ಒಪ್ಪುವುದಿಲ್ಲ? ಈಶ್ವರ ಬ್ರಹ್ಮಾದಿಗಳು ಬಂದು ಹೇಳಿದ್ರೆ ಮಾತ್ರ ಒಪ್ಪುವುದಕ್ಕೆ ಸಾಧ್ಯ. ನಿನ್ನ ಎಡದಲ್ಲಿ ಶಿರದ ಮೇಲೆ ಅದೋ ಪರಶಿವ ಕಾಣಿಸಿಕೊಳ್ತಾ ಇದ್ದಾನೆ, ಬಲದಲ್ಲಿ ಬ್ರಹ್ಮ. ಕೇಳಿಸಿಕೋ. ಕೇಳಿತು. ಒಪ್ಪಿದೆಯೋ? ಈಗ ತಾನೇ ಒಪ್ಪಿದೆ. ಹೌದು ತಾನೆ? ಸತ್ಯ. ಇದು ಮಾಯಾಗೃಹದಲ್ಲಿ ಬದ್ಧಳಾದಂತಹ ನಿನಗೆ ಆ ಗೃಹದಿಂದ ಪರಶಿವನ ಕಾರುಣ್ಯದ ಸ್ವರೂಪದಿಂದ ಪಾರ್ವತೀ ದೇವಿಯ ಹಿಂಭಾಗದಿಂದಲೇ ಜನನಕ್ಕೆ ಬಂದಂತಹ ನೀನು ಲೋಕಪಾಲಕಳಾಗಿ ಪಾಂಡ್ಯ ದೇಶದ ಅರಸಿಯಾಗಿ ಮೆರೆದವಳು. ಸತ್ಯ. ನಿನ್ನ ಪರಾಕ್ರಮ ಶ್ಲಾಘನೀಯವೇ. ಹಾಗೆ ಅಂತ ಪುರುಷ ಪ್ರಪಂಚವನ್ನು ಧಿಕ್ಕರಿಸುವ ಪ್ರವೃತ್ತಿ ಅದು ಪ್ರಜಾಪಾಲನೆಗೆ ಪೂರಕವಲ್ಲ ಎಂಬುದರಿಂದ ತ್ರಿಲೋಕ ವಿಕ್ರಮಿಯಿಂದಲೇ ನಿನ್ನ ಕೊರಳಿಗೆ ಮಂಗಳಸೂತ್ರವನ್ನು ಬಿಗಿಸಿ ಒಪ್ಪುವುದಕ್ಕೆ ನಿನಗೆ ಸುಮನಸ್ಸುಂಟು ಅಂತಾದ್ರೆ ಈ ಪ್ರಕರಣದ ಸ್ವಾರಸ್ಯ ಇಲ್ಲಿಗೆ ಮುಗಿಯಲಿಲ್ಲ. ಈಗ ನಿನಗೆ ಮಂಗಲಸೂತ್ರ ಬಂಧಿಸಿದವನಿದ್ದಾನೆ, ಅವನೊಂದು ದರ್ಶನ ಆಗಬೇಡ.
ಅಪ್ಪ, ಪಾರ್ಥನ ಬಗ್ಗೆ ವಿಶೇಷತೆ ಬಗ್ಗೆ ನಾನು ಕೇಳಿ ತಿಳಿದವಳು. ಪಾರ್ಥನು ಹೀಗಿರ್ತಾನಲ್ಲ. ಪಾರ್ಥ ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ. ಆಕ್ರೋಶದ ಮೂರ್ತಿಯಾಗಿದ್ದವಳು ಈಗ ಲಾವಣ್ಯ ಮೂರ್ತಿಯಾಗಿಯೇ ಕಾಣಿಸಿಕೊಳ್ತಾ ಇದ್ದಾಳೋ ಇಲ್ವೋ? ಸಮಾಧಾನ ಆಯ್ತಲ್ಲ. ನಿನ್ನನ್ನು ಪತಿಯಾಗಿ ನಿನಗೆ ಅಧೀನರಾಗಿ ಬದುಕುವುದಕ್ಕೆ ಸಮ್ಮತಿಯನ್ನು ಸೂಚಿಸ್ತಾ ಇದ್ದಾಳೆ. ಅಲ್ಲಿಗೆ ಪಾಂಡವರ ಪಾಲಿಗೆ ಪಾಂಡ್ಯ ದೇಶವು ಸೇರಿ ಹೋದನು. ಕೆಲವು ಪ್ರಸಂಗದಲ್ಲಿ ಕೆಲವರನ್ನು ಮೇಲೆ ಎತ್ತುವುದಕ್ಕೆ ಕೆಲವರೆಲ್ಲ ಇಳಿಬೇಕಾಗ್ತದೆ. ಇದು ಪ್ರಸಂಗ ಪಾರ್ಥ ಪ್ರಭಾವ ಅಲ್ಲ, ಶಿವಪ್ರಭಾ. ನಿನ್ನ ಪ್ರಸಂಗ ಅಲ್ವಾ? ನಾವು ಸ್ವಲ್ಪ ಕೆಳಗಿಳಿದು ನಿನ್ನನ್ನು ಎತ್ತಿ ಹಿಡಿದುತ್ತೆ. ಹಾಗೆ ಅಂತ ನಿನ್ನನ್ನು ಇಳಿಸಿದ್ ಯಾಕೆ ಅಂತ ಗೊತ್ತಾಯ್ತು ಪಾರ್ಥ? ಯಾಕೆ ಬಾವ? ಶಿವಪ್ರಭಾದೇವಿಯ ಚಾರಿತ್ರ್ಯದಲ್ಲಿ ಪಾರ್ಥನೆ ಪತಿಯಾಗಿ ಒದಗಬೇಕೆಂಬ ವಿಧಿ ಇದ್ದರೆ ಲಲಾಟ ಲಿಖಿತವಾದ ರೇಖೆಯನ್ನು ಪರಿಮಾರ್ಜನೆ ಮಾಡುವುದಕ್ಕೆ ಯಾರಿಗೂ ಆಗುವುದಿಲ್ಲ. ನಿನಗೆ ಪ್ರಾಯ ಎಷ್ಟು ಆಗಲಿ, ನೀನೇ ಪತಿಯಾಗಿ ಒದಗಬೇಕಾದದ್ದು. ಆದರೆ ಪಾಂಡವರ ಮಧ್ಯದಲ್ಲಿ ಕುರುಧಾರಿಣಿ ರಣವನ್ನು ಜಯಿಸಿದವರಾರೆಂಬ ಪ್ರಶ್ನೆ ಉದಿಸಿದಾಗ ಪರಮಾತ್ಮ ಅಂತ ಧರ್ಮಜ ಹೇಳಿದ್ರು, ಪರಾಕ್ರಮದ ಕುರಿತಾಗಿ ಅಭಿಮಾನ ಹೊಂದಿದ ನೀನು ಮತ್ತು ಭೀಮಸೇನ. ನಾನು ನನಗೆ ಅರ್ಥ ಆಗದೆ ಇರುವ ವಿಷಯ. ಕರಿಮಣಿ ಕಟ್ಟಿದ್ದು ನಾನು. ಹೌದು. ಎಣ್ಣೆಯ ಕೊಪ್ಪರಿಗೆ ಕೈ ಹಾಕುವಾಗ ಸುಟ್ಟದ್ದು ನಮ್ಮ ಭೀಮಣ್ಣನ ಕೈ. ಹೌದು. ಅದೆಂತ? ಪಾಂಡವರಲ್ಲಿ ಭೇದ ಇಲ್ಲ. ಮತ್ಸ್ಯಲಾಂಛನ ಭೇದನ ಮಾಡಿದ್ದು ಪಾರ್ಥ. ಹೌದು ಅಲ್ವಾ? ಹೌದು. ಮಂಗಳಸೂತ್ರ ಕಟ್ಟಿದ್ಯಾರು? 5 ಜನ. ಹಾಗಾದ್ರೆ ಒಬ್ಬ ಭೇದನ ಮಾಡಿ 5ವರಿಗೆ ಸತಿಯಾಗ್ತಾಳೆ ಅಂತ ಆದ್ರೆ ಒಬ್ಬ ಕರಿಮಣಿ ಕಟ್ಟಿದ್ರೆ ಮತ್ತೊಬ್ಬನ ಕೈ ಸುಡ್ಲಿಕ್ಕಿಲ್ವ? ನೀವು ಪಾಲು ಮಾಡ್ಲಿಕ್ಕೆ ಹೊರಟದ್ದು ಯಾವುದನ್ನು ಗೊತ್ತುಂಟೋ? ಇಲ್ಲಿ ಪಾಲಿಲ್ಲಲ್ಲ ಅವರ ಕೈ ಸುಟ್ಟಲಿಲ್ಲ. ಸುಭದ್ರ ಚಿತ್ರರಂಗದ ಉಲೂಪ್ಯರ ವಿಷಯದಲ್ಲಿ ಪಾಲಿತ್ತು ಅದಿಲ್ಲ. ಅದಿರ್ಲಿಲ್ಲ. ಅವ್ರಿಗೆ ಮನಸ್ಸಿದ್ರು ನನಗೂ ಮನಸ್ಸಿಲ್ಲ ಪಾಲಿನಲ್ಲಿ. ಅಲ್ಲ, ಈಗ ಅದಕ್ಕೆ ಅವಕಾಶ ಉಂಟು ಅಂತಾದ್ರೆ ಮಾತ್ರ ಮನಸ್ಸುಂಟು ಅಂತ ಕೇಳುವ ಸಾಧ್ಯ. ಈಗ ಅವಕಾಶವೇ ಇಲ್ಲದ್ರಿಂದ ಅದಿಲ್ಲ. ಇದು ಯಾಕೆ ಸೂಚಿಸಿದೆ ಅಂದರೆ ಕುರುವಂಶವೆಂಬಂತಹ ವೃಕ್ಷದಲ್ಲಿ ಉದಿಸಿ ಬಂದಂತಹ ಅಮೃತ ಫಲ ಪಂಚಕಗಳು ಒಂದೇ ಗೊಂಚಲಿನಲ್ಲಿರುವುದು. ಒಂದನ್ನು ಸೆಳೆದರೂ ಕೂಡ ಅದರ ರುಚಿಯಲ್ಲಿ ಕೊರತೆ ಬರುವುದಲ್ಲದೆ ಅದಕ್ಕೆ ಹಾನಿ ಆಗುವುದಲ್ಲದೆ ಬೇರೆ ಯಾವುದೇ ಪ್ರಯೋಜನ ಅದರಿಂದ ಇಲ್ಲ. ಇದು ಅರಿಯದೇ ನೀವು ನಾನು ಮೇಲು ಅಂತ ತೊಡಗಿದಾಗ ಪಾಂಡವ ಪಂಚಕರು ಒಂದು. ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.